ನನ್ನ ಪ್ರೀತಿಯ ಹಾಡು. ಸ್ಪಂದನ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಇದು ಮಹಿಮಾ ಕೋಕೋನಟ್ ಆಯಿಲ್ ಸುಭಾಷ್ ನಗರ ಕಟ್ಪಾಡಿ ಅರ್ಪಿಸುವಂತಹ ಗಾಯನ ದೇವರು SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೆಯುತ್ತಿರುವಂತಹ ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಪ್ರತಿ ಬಾರಿಯೂ ಅದ್ಭುತವಾದಂತಹ ಗಾಯಕರನ್ನ ಈ ವೇದಿಕೆ ಕರೆದುಕೊಂಡು ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಹಾಡುಗಳನ್ನು ಕೇಳುತ್ತಾ ಅವರ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಒಂದಷ್ಟು ಹಾಡು ಹರಟೆ ಮಧ್ಯದಲ್ಲಿ ಅವರಿಗೆ ಯಾವತ್ತೂ ಮರೆಯಲಾಗದಂತಹ ಮತ್ತು ಯಾವತ್ತೂ ನೆನಪಿನಲ್ಲಿ ಉಳಿಯುವಂತಹ ಅನೇಕ ಘಟನೆಗಳನ್ನು ಮೆಲುಕು ಹಾಕುವ ಕಾರ್ಯಕ್ರಮ ನನ್ನ ಪ್ರೀತಿ ಹಾಡು. ಇಷ್ಟರವರೆಗೆ ಪ್ರತಿಭಾನ್ವಿತ ಗಾಯಕರನ್ನ ನಾವು ನೋಡಿದ್ವಿ, ಸಾಧಕರನ್ನ ನಾವು ನೋಡಿದ್ವಿ. ಆದರೆ ಈ ಬಾರಿ ನಮ್ಮ ಜೊತೆ ಇರುವಂತಹ ಗಾಯಕಿ ಪುಟಾಣಿ ಗಾಯಕಿ ಇವಳು. ಈಗಾಗಲೇ ಈ ಒಂದು ಗಾಯನ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಸಾಧನೆಯನ್ನು ಮೆರೆಯುತ್ತಾ ಹಲವಾರು ಪ್ರಶಸ್ತಿಗಳತ್ತ ತನ್ನ ಹೆಜ್ಜೆಯನ್ನು ಇಟ್ಟವಳು. ಧರ್ಮಸ್ಥಳದ ಪ್ರಸಿದ್ಧ ಪಿ ರಾವ್ ಅವ್ರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತೇವೆ. ನಮಸ್ತೆ ಪ್ರಸಿದ್ಧ. ನಮಸ್ತೆ. ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆನೆಂದು ಕರುಣಿಸೋ ದಯ ಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ. ഇരുಳು ಮುಗಿಯದಿರಲಿ ಹಗಲು ಮೂಡದಿರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ഇരുಳು ಮುಗಿಯದಿರಲಿ ಹಗಲು ಮೂಡದಿರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿಯ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ಭಕ್ತಿಯ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲ್ಲದಯ್ಯ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ
ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಇದು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಇದುವರೆಗೆ ಬಹಳಷ್ಟು ಗಾಯಕರನ್ನು ನಾವು ನೋಡಿದ್ದೇವೆ. ದೇಹದಲ್ಲಿ ದೊಡ್ಡವರು ಮತ್ತು ಅನುಭವದಲ್ಲಿ ದೊಡ್ಡವರು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ನೀಡ್ತಾ ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡಿದಂಥವರು. ಇವತ್ತು ಚಿಕ್ಕ ರಾಜ್ಕುಮಾರಿ ಒಬ್ಬರನ್ನು ಕೂರಿಸಿ ನಾವೀಗ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಖುಷಿಯಾಗ್ತಾ ಇದೆ. ಯಾಕಂದರೆ ಈಗಾಗಲೇ ನಿಮ್ಮ ಹೆಸರುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿದ್ದೇವೆ. ಅನೇಕ ಯೂಟ್ಯೂಬ್ನ ಚಾನಲ್ಗಳಲ್ಲಿ ನಿಮ್ಮ ಹಾಡುಗಳನ್ನು ಕೇಳಿದ್ದೇವೆ. ಓಕೆ, ಒಮ್ಮೆ ತಿರುಗಿ ನೋಡುವ, ಜಸ್ಟ್ ಒಮ್ಮೆ ಟರ್ನ್. ಇಲ್ಲಲ್ಲ, ನೀವು ಬಂದ ದಾರಿ ಬಗ್ಗೆ ಹೇಗೆ ಸ್ಟಾರ್ಟ್ ಆಯಿತು ಜರ್ನಿ, ಹೇಗೆ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಮನೆಯಿಂದ ಭಜನೆಯಿಂದಲೋ ಅಥವಾ ಯಾರ್ದಾರು ಫೋರ್ಸಿಂದಲೋ, ಅಥವಾ ಇನ್ನು ಕೆಲವರು ಹೇಗಿರ್ತಾರೆ ಅಂದರೆ ಯಾರೋ ಹಾಡೋದನ್ನು ನೋಡಿ ನಾನು ಅವ್ರ ಥರ ಹಾಡಬೇಕು ಅಂತ ಅನಿಸ್ಕೊಂಡು, ಹೇಗೆ ನೀವು ಸ್ಟಾರ್ಟ್ ಆಯಿತು ನೀವು ಹಾಡೋ ಅಂತ ಆಸೆ? ಅಂದರೆ ನನಗೆ ಮೊದಲಿಂದಲೇ ಇಂಟ್ರೆಸ್ಟ್ ಇತ್ತು ಸಿಂಗಿಂಗ್ ಅಂದರೆ. ಮತ್ತು ನಾನು ಸಂಗೀತ ಕ್ಲಾಸಿಕಲ್ ಮ್ಯೂಸಿಕ್ಕಿಗೆ ಜಾಯ್ನ್ ಆದೆ LKG, ಲೈಕ್ ಸಣ್ಣ ಏಜಲ್ಲಿ. ಮತ್ತು ಸಂಗೀತ ಕಲಿತಾ ಜೂನಿಯರ್ ಎಕ್ಸಾಮ್ ಮಾಡಿದೆ. ಜೂನಿಯರ್ ಎಕ್ಸಾಮ್ ಆದಮೇಲೆ ಇವಾಗ ಸೀನಿಯರ್ ಕಲಿತಾ ಇದ್ದೀನಿ. ಒಂದು ನಿಮಿಷ ಎಷ್ಟು ಸೀನಿಯರ್ ಕಲಿತಾ ಇದ್ದೀರಿ? ಹಾಂ, ಓಕೆ. ಹೇಳಿ. ಅಲ್ಲ, ನಮಗೆ ಅಂದರೆ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಇದೆಲ್ಲ ಮಾಡ್ತಾ ಇದ್ರಲ್ಲ, ಒಂದೇ ಸಲ ಸ್ವಲ್ಪ ಹಾಗೆ ನಿಲ್ಲಿಸಿದ್ದು ನಾನು. ಸೀನಿಯರ್ ಕಲಿತಾ ಇದ್ದೀನಿ ಈಗ ಸಹ. ಇನ್ನು 3 ವರ್ಷ ಹಿಂದೆಯಿಂದ ಸುಗಮ ಸಂಗೀತ ಕ್ಲಾಸಿಗೆ ಜಾಯ್ನ್ ಆಗಿ ನೆಕ್ಸ್ಟ್ ಫಿಲ್ಮಿ ಸಾಂಗ್ಸ್ ಎಲ್ಲ ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಿದ ನಂತರ ಒಳ್ಳೆ ಗ್ರೂಪ್ ಕೂಡ ಸಿಕ್ಕಿತ್ತು, ಆಮಂತ್ರಣ ಸಂಸ್ಕೃತ ಸೇರಿ. ಅಲ್ಲಿ ಕಿಶೋರಣ್ಣ ಮತ್ತು ಇದು ವಿಜಯ್ ಮಾಮ ಎಲ್ಲ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಅಂದರೆ ತುಂಬ ಆಪರ್ಚುನಿಟಿ ಎಲ್ಲ ಕೊಟ್ಟರು, ಪ್ರೋಗ್ರಾಮ್ಸ್ಗೆಲ್ಲ ಕರ್ಕೊಂಡ್ರು. ಮತ್ತು ನಮ್ಮದೇ ಒಂದು ಸ್ವರ ತ್ರಿವೇಣಿ ಅಂತ ಟೀಮ್ ಮಾಡಿ ಇವಾಗ ಇಲ್ಲಿ ಆಲ್ಬಮ್ ಸಾಂಗ್ಸ್ ಎಲ್ಲ. ಯಾರು ತ್ರಿವೇಣಿಯರು? ಯಾರು? ನಾನು ದಿಯಾ ಶ್ರೇಷ್ಠ. ಗೊತ್ತಾಯ್ತು ನನಗೆ. ಅದೇ ಯಾಕಂದರೆ ಯಾವತ್ತು ನೋಡಿದ್ರೆ ನಾನು ಒಂದಷ್ಟು ಫೋಟೋಗಳನ್ನು ನೋಡಿದೆ, 3 ಜನ ಒಟ್ಟಾಗಿರ್ತಾರೆ ಎಲ್ಲಿದ್ರು, ಅದೇ ತ್ರಿವೇಣಿ ಅಂತ ಅಂದ್ಕೊಂಡು ಹಾಗೆ ನಾನು ಕೇಳಿದೆ. ಓಕೆ, ಆಮೇಲೆ ಈಗ ನನಗೆ ನಿಮ್ಮ ಸೀನಿಯರ್ ಜೂನಿಯರ್ ಬಗ್ಗೆ ಹೇಳಿದ್ರಿ, ಸುಗಮ ಸಂಗೀತ ಬಗ್ಗೆ ಹೇಳಿದ್ರಿ, ಫಿಲ್ಮಿ ಹಾಡುಗಳನ್ನು ಹಾಡಬೇಕು ಅಂತ ಕೇಳಿದರೆ ಯಾರ ಹತ್ರ ಕಲಿತಾ ಇದ್ದೀರಿ ಅಂತ? ನಾನು ಕ್ಲಾಸಿಕಲ್ ಮ್ಯೂಸಿಕನ್ನು ಫಸ್ಟ್ ಇವರು ಲೀಲಾ ಶ್ರೀಧರ್ ಅಂತ ಇದ್ದರು, ನಮ್ಮ ಸಂಗೀತ ಟೀಚರ್, ಅವರ ಹತ್ರ ಕಲಿತಾ ಇದ್ದೆ. ನಂತರ ಎಕ್ಸಾಮ್ ಬರೆಯುವ ಟೈಮಲ್ಲಿ ಅವ್ರಿಗೇನೋ ಪ್ರಾಬ್ಲಮ್ ಅಂತು. ನೆಕ್ಸ್ಟ್ ಇವರು ಕವಿತಾ ಕೋರ್ನಾಯ್ ಅಂತ ಒಬ್ಬರ ಹತ್ರ ಎಕ್ಸಾಮ್ ಬರೆದು ಇವಾಗ ಸೀನಿಯರನ್ನು ಇವರು ಅನುಸೆ ಮ್ಯಾಮ್ ಜೊತೆ ಕಲಿತಾ ಇದ್ದೀನಿ. ಫಿಲ್ಮಿ ಹಾಡುಗಳು, ಫಿಲ್ಮಿ ಸಾಂಗ್ ಅಂದರೆ ಫಸ್ಟ್ ಸುಗಮ ಸಂಗೀತ ಕಿರಣ್ ಗಾನಸಿರಿ ಅಂತ ಒಬ್ಬರಿದ್ದರು, ಅವ್ರ ಹತ್ರ ಎಲ್ಲ ಕಲಿತು. ಅವ್ರು ಕೂಡ ತುಂಬ ಸಪೋರ್ಟ್ ಮಾಡಿದರು ನಮಗೆ. ನಂತರ ಅದೇ ಸುಗಮ ಸಂಗೀತ ಕಲಿತು ನೆಕ್ಸ್ಟ್ ನಾನೇ ಕಲ್ತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ ಸಿಂಗಿಂಗ್. ಓಕೆ. ಫಿಲ್ಮಿ ಸಾಂಗ್ಸ್ ಎಲ್ಲ. ನೀವು ಹುಟ್ಟಿದ್ದು ಧರ್ಮಸ್ಥಳದಲ್ಲಿ, ಅದ್ಭುತವಾದಂಥ ಕಲೆಗಳನ್ನು ಆಡೋದು, ಪ್ರೋತ್ಸಾಹ ಕೊಡುವಂತಹ ದೊಡ್ಡ ಬೀಡದು, ಪರಮ ಪೂಜ್ಯ ಕಾವಂದರು ಅದೆಷ್ಟೋ ಸಾವಿರಾರು ಕಲಾವಿದರಿಗೆ ಆಶ್ರಯ ನೀಡಿದಂಥ ಜಾಗ ಅದು. ಧರ್ಮಸ್ಥಳದಲ್ಲಿ ಯಾವುದಾದ್ರು ಕಾರ್ಯಕ್ರಮ ನೀಡಿದ್ರಾ? ಕಾರ್ಯಕ್ರಮ ನೀಡಿದ್ದೇನೆ. ಪುಟ್ಟ ಮಲ್ಲಿ ನೋಡು ನಿನ್ನಿಲ್ಲಿ
ಕಳೆ ಇರುಳಿ ಬಾ ದೃಷ್ಟಿ ತೆಗಿ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರಟ್ಟೆಯಲ್ಲಿ ಸೊಂಟದಲ್ಲಿ ಒಂಕಿಡಬಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು 4 ಮೊಳ ಸೀರೆ 8 ಮೊಳ ಕಣ್ಣು ಖಾಸಗಲ ಆಸೆ ಊರಗಲ ಇದು ಅವರೆಯ ಹೂವು ಬಲುಮಾಗಿದೆ ಮಾವು ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಮುಂಜಾನೆ ಮುತ್ತಾಗಿ ಬೀಸುವ ಗಾಳಿ ಮಡದಿ ನನ್ನ ಈ ಮನಸ್ಸಲ್ಲಿ ಗೋಮಾತೆ ಎದೆಯಲ್ಲಿ ಉಕ್ಕಿದ ಹಾಲು ಮಡದಿ ನನ್ನ ಈ ಎದೆಯಲ್ಲಿ ಚಂದದ ಜೋಡೆತ್ತು ನಾವು ಬಳನೊಗದಲ್ಲಿ ಅಂದದ ರಂಗೋಲಿ ನಾವು ಮನೆ ಮೊಗದಲ್ಲಿ ಹೆಣ್ಣು ಮಣ್ಣೆಲ್ಲ ವರ ಸಿಕ್ಕಂತೆ ನಮ್ ಪುಣ್ಯ ಇದ್ದಂತೆ ಬಾ ದೃಷ್ಟಿ ತೆಗಿ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರಟ್ಟೆಯಲ್ಲಿ ಸೊಂಟದಲ್ಲಿ ಒಂಕಿಡಬಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು 4 ಮೊಳ ಸೀರೆ 8 ಮೊಳ ಕಣ್ಣು ಖಾಸಗಲ ಆಸೆ ಊರಗಲ ಇದು ಅವರೆಯ ಹೂವು ಬಲುಮಾಗಿದೆ ಮಾವು ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಳ್ಳೆಯ ಸಾಧನೆಯನ್ನು ಮಾಡ್ತೀನಿ. ಅಂದರೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಏನಾಗುತ್ತೆ ಅಂದರೆ ನಾವು ಒಂದಷ್ಟು ಜನಕ್ಕೆ ಪರಿಚಯ ಆಗ್ತವೆ. ಬಟ್ ಒಂದೇ ವಿಷಯ, ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿ ತಂಬು ಗುಡ್ಡು ಎಕ್ಸಲೆಂಟು ಸೂಪರ್ ಫ್ಯಾಂಟಾಸ್ಟಿಕ್ ಅದು ನಮ್ಮ ಸಾಧನೆಗಳನ್ನು ನಿಲ್ಲಿಸಬಾರ್ದು ಅಂತ. ಯಾಕಂದರೆ ಅದು ಅಲ್ಲಿಗೆ ಆ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗಿರಬೇಕು ಅಂತ ಅಲ್ವಾ. ಓಕೆ, ನೀವು ಇಷ್ಟು ಕ್ಷೇತ್ರಗಳಲ್ಲಿ ಇದ್ದೀರಿ, ಇದ್ರ ಜೊತೆಗೆ ನಿಮ್ಮ ಮನೆ ವಾತಾವರಣ ಹೇಗಿದೆ? ಮನೆಯಲ್ಲಿ ಯಾರ್ಯಾರಿದ್ದಾರೆ? ಮನೆಯಲ್ಲಿ 8 ಜನ ಇದ್ದಾವೆ. ಮನೆಯಲ್ಲಿ ಕೂಡ ತುಂಬ ಸಪೋರ್ಟ್. ನಾನು ಅಮ್ಮ ಅಜ್ಜಿ, 2 ಅಜ್ಜಿ, ದೊಡ್ಡಮ್ಮ, ತಮ್ಮ, ಮತ್ತೆ ಇನ್ನು ಒಬ್ಬ ಅಣ್ಣ ಒಬ್ಬ ತಮ್ಮ ಇದ್ದಾರೆ. ಓಕೆ, ಮನೆಯಲ್ಲಿ ಯಾರಾದ್ರೂ ಹಾಡ್ತಾರಾ ಹೇಗೆ? ಮನೆಯಲ್ಲಿ ಅಂದ್ರೆ ಹಾಡ್ತಾರೆ, ದೊಡ್ಡಪ್ಪ ಕೂಡ ಹಾಡ್ತಾರೆ, ಅಮ್ಮ ಕೂಡ ಹಾಡ್ತಾರೆ. ಓ ಓಕೆ, ಅಮ್ಮನಿಂದ ಸ್ವಲ್ಪ ಕಾಣಿಕೆ ಬಂದಿದೆ. ತುಂಬಾ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ. ಯಾವುದಕ್ಕೂ ಆದ್ರೂ ತುಂಬಾ ಅಂದ್ರೆ ಪ್ರೋತ್ಸಾಹ ಕೊಡ್ತಾರೆ, ನೀ ಮಾಡು, ನಿಂಗೆ ಆಗ್ತದೆ ಅಂತ ಹೇಳಿ. ತುಂಬಾ ಖುಷಿ ಆಗ್ತದೆ ಮನೆಯಿಂದಲೂ ಸಪೋರ್ಟ್ ಬರುವಾಗ. ಅಣ್ಣ ತಮ್ಮ ಎಲ್ಲ ಹೇಗೆ? ಅಣ್ಣ ತಮ್ಮ ಅಂದ್ರೆ ಒಬ್ಬ ಪುರೋಹಿತ ಲೈನಿಗೆ ಹೋದ, ಇನ್ನೊಬ್ಬ ಮಂಗಳೂರಲ್ಲಿ ಕಲಿತಾ ಇದ್ದೇನೆ, ಫಸ್ಟ್ PU ಸೇಮ್, ಮತ್ತೆ ಇನ್ನೊಬ್ಬ ಈಗ 8th. ಓಕೆ, ಮನೆಯಲ್ಲಿ ಈಗ ಅಕಸ್ಮಾತ್ ಆಗಿ ಮನೆ ಕಾರ್ಯಕ್ರಮಗಳು, ನಿಮ್ಮ ಫ್ಯಾಮಿಲಿ ಒಳಗೆ ಕಾರ್ಯಕ್ರಮಗಳು ನಡೆದಾಗ ಹಾಡುವುದಿಲ್ವಾ? ಹಾಡ್ತಾನೆ. ನಿಮಗೆ ಸಾಥ್ ಯಾರು ಕೊಡ್ತಾರೆ? ಅಮ್ಮ ಕೊಡೋದು? ಅಮ್ಮನ ಹತ್ರ? ಓಕೆ, ಅಮ್ಮ ಮನೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ನಿಮ್ಮದು ಜರ್ನಿ ಈ ಥರನೇ ಹೋಗ್ತಾ ಇದೆ. ಪ್ರತಿಯೊಬ್ಬರಿಗೊಂದು ಕನಸು ಇರ್ತವೆ. ನಾನೊಂದು ಸಂಗೀತ ಕ್ಷೇತ್ರಕ್ಕೆ ಬಂದಾಗ ಭರತನಾಟ್ಯ ಇರ್ಬೋದು, ವಯಲಿನ್ ಇರ್ಬೋದು, ನಾವು ಒಬ್ಬರನ್ನ ಮಾಡೆಲ್ ಆಗಿ ತಗೊಳ್ತೇವೆ. ಯಾರನ್ನ ಮಾಡೆಲ್ ಆಗಿ ತಗೊಂಡ್ರೆ? ನಾನಂದರೆ ನನ್ನ ಅಪ್ಪ ನನ್ನ ಮಾಡೆಲ್ ಆಗಿ ತಗೊಳ್ತೇನೆ. ಯಾಕಂದರೆ ಅವರೇ ಫಸ್ಟ್ ನನಗೆ ನಿನ್ನ ಟ್ಯಾಲೆಂಟ್ ಉಂಟು, ನೀ ಹಾಡು ಒಳ್ಳೆ ಇದಾಗ್ತೆ ಅಂತ ಹೇಳಿದರು. ಸೊ ಅವರು ಒಳ್ಳೆ ಹಾಡ್ತಾರೆ. ಹಾಗೆ ಅಪ್ಪನ ಸಪೋರ್ಟ್ ಹೇಗಿದೆ? ಅಪ್ಪನ ಸಪೋರ್ಟ್ ತುಂಬ ಇತ್ತು, ತುಂಬ ಸಪೋರ್ಟ್ ಮಾಡ್ತಾರೆ. ಇತ್ತು ಅಂದರೆ ಇತ್ತು. ಈಗ
ಈಗ ಇಲ್ಲ. ಓಕೆ, ಬಿಟ್ಬಿಡಿ. ಹಾಂ, ಅದ್ರ ಬಗ್ಗೆ ಬೇಡ. ಆ್ಯಕ್ಚುಲಿ ಏನಂದರೆ ನೀವು ಅಪ್ಪನನ್ನೇ ಇನ್ಸ್ಪೈರ್ ಆಗಿ ತಗೊಂಡಿದ್ದೀರಿ ಅಲ್ವಾ? ಹೇಗಿತ್ತು ಅಪ್ಪನ ಸಪೋರ್ಟ್ ನಿಮಗೆ? ಅಪ್ಪನ ಸಪೋರ್ಟ್ ಅಂದರೆ ಪ್ರತಿಯೊಂದು ಕಾಂಪಿಟೇಷನ್ ಆಗಲಿ ಪ್ರೋಗ್ರಾಮ್ ಆಗಲಿ ನನ್ನನ್ನು ಬಿಡೋದು, ಮತ್ತು ನನ್ನೊಟ್ಟಿಗೆ ಹಾಡ್ತಾ ಇದ್ರು. ಯಾವ ಸಿಂಗರ್ ಆಗಿದ್ರು? ಹಾಂ, ಸಿಂಗರ್. ಮತ್ತು ತುಂಬ ಒಳ್ಳೆ ವಾಯ್ಸ್ ಇತ್ತು, ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ರು ಅಪ್ಪ. ಏನಾಯ್ತು ಮತ್ತೆ? ಮತ್ತು ಅದು ತುಂಬ ಹೆಲ್ತ್ ಇಶ್ಯೂಸ್ ಬಂತು. ಸೊ ಈಸ್ ನೋ ಮೋರ್. ಓಕೆ, ಬಟ್ ನನಗೇನು ಅನಿಸುತ್ತೆ, ಅವರು ಒಂದು ದೊಡ್ಡ ಕನಸನ್ನು ಇಟ್ಟಿದ್ದಾರೆ, ಅದನ್ನು ಪ್ರಸೀದ ಖಂಡಿತವಾಗಿ ಫುಲ್ಫಿಲ್ ಮಾಡ್ತಾಳೆ ಅಂತ. ಖಂಡಿತ. ಮುಂದಕ್ಕೆ ಏನಾಗಬೇಕಂತಿದ್ಯಾ? ಮುಂದಕ್ಕೆ ಅದೇ ಒಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಇದ್ದೀನಿ. ಅದರ ಜೊತೆನೇ ಸ್ಟಡೀಸಲ್ಲಿ ಲೈಕ್ ಆರ್ಕಿಟೆಕ್ಟ್ ಇಂಜಿನಿಯರ್ ಮಾಡುವ ಅಂತ ಎಲ್ಲ ಫುಲ್ ಪ್ರಯತ್ನ ಮಾಡ್ತಿದ್ದೀನಿ. ನೋಡು. ये हंसी वादियाँ ये खुला आसमां, आ गए हम कहाँ ये मेरी साजना। इन बहारों में दिल के कली खिल गई, मुझको तुम जो मिले हर खुशी मिल गई। तेरे होंठों पे है हुस्न की बिजलियाँ, तेरे गालों पे है जुल्फ की बदलियाँ। तेरे दामन की खुशबू से महके चमन, संगे मरमर के जैसा ये तेरा बदन। मेरे जाने जा मैं तेरी चांदनी, चेहरा तुम आज कोई प्यार की रागिनी। ये हंसी वादियाँ ये खुला आसमां, आ गए हम कहाँ ये मेरी साजना। बंधन है प्यार का, देखो टूटे न सजनी। ये जन्मों का साथ है, देखो छूटे न सजना। तेरे यहाँ चल के जानो के तले मेरी मंजिल मुझे मिल गई। तेरे पलकों के जानो के तले मोहब्बत मुझे मिल गई। ये हंसी वादियाँ ये खुला आसमां, आ गए हम कहाँ ये मेरी साजना। इन बहारों में दिल की कली खिल गई, मुझको तुम जो मिले हर खुशी मिल गई। ये हंसी वादियाँ ये खुला आसमां, आ गए हम कहाँ ये मेरी साजना।
गए हम कहाँ ए मेरी साजना, इन बहारों में दिल की कली खिल गई, मुझको तुम जो मिले हर खुशी मिल गई। मेरे जाने जा मैं तेरी चांदनी, चैन लो तुम आज कोई प्यार की रागिनी। ये हंसी वादियाँ ये खुला आसमां, आ गए हम कहाँ ए मेरी साजना, ये हंसी वादियाँ ये खुला आसमां, आ गए हम कहाँ ए मेरी साजना। ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮಹಿಮಾ ಕೋಕೋನಟ್ ಆಯಿಲ್ ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಪುಟಾಣಿ ಪ್ರತಿಭೆ, ಎಳವೆಯಲ್ಲೇ ಅದ್ಭುತ ಗಾಯಕಿಯಾಗಿ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾ ಇರುವಂತಹ ಪ್ರಸಿದ್ಧ ಪಿ ರಾವ್ ಧರ್ಮಸ್ಥಳ ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ, ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವೆನಾ, ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ, ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವೆನಾ. ಭೂಮಿ ನನ್ನದು, ಗಗನ ನನ್ನದು, ಗಾಳಿ ಬೆಂಕಿ ನೀರು ನನ್ನದು, ನನಗಿಂತ ಯಾವ ಚಂದ ಇಲ್ಲ ಜನುಮ ಜನುಮದೊಳಗು. ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ, ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವೆನಾ. ತಾರೆಗಳೆಲ್ಲ ಜಾರಿ ಹಂಚಿ ಹೋಯ್ತು ನನ್ನ ಯೌವನದ ಒಳಗೆ, ಋತುಗಳೆಲ್ಲ ತೇಲಿ ಮುಚ್ಚಿ ಹೋಯ್ತು ನನ್ನ ವಯ್ಯಾರದ ಒಳಗೆ. ಎದೆಯ ಈ ಸಿರಿಯಲಿ ಮಿಂಚು ಮಿಂಚಿ ಮರೆಯಾಯಿತು, ಮೃದುಲ ಮೈ ಸಿರಿಯಲಿ ಜಗದ ಸೊಬಗು ಸಿರಿಯಾಯಿತು. ಮಾಯದ ಕಣ್ಣಿಗೆ ಮಾಯದ ಕನಸಿದೆ, ಸುಂದರ ಪ್ರಕೃತಿ ಬಚ್ಚಿಡು ಸಂಗತಿ ನಾನೇ ನಾನೇ. ಪ್ರಸಿದ್ಧ ಒಳ್ಳೆ ಟೈಮಲ್ಲಿ ಇದ್ದೀನಿ ನೀನೀಗ. ಆ್ಯಕ್ಚುಲಾಗಿ ಅಂದರೆ ಅದೃಷ್ಟವಶಾತ್ ನಿನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ಮನೆ ಮಂದಿ ಇದ್ದಾರೆ, ಒಂದಷ್ಟು ಜನ ಬೆನ್ನು ತಟ್ಟುವವರಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಹತ್ರ ಕಲಿಬೇಕನ್ನುವಂಥ ಆಸೆ ಇದೆ, ತುಂಬ ಕಷ್ಟಪಟ್ಟು ಕಲಿಬೇಕನ್ನುವಂಥ ಆಸೆ ಇದೆ. ಇದನ್ನು ದಯವಿಟ್ಟು ನಿಲ್ಲಿಸಬೇಡ. ಯಾಕಂದರೆ ಮತ್ತೊಮ್ಮೆ ನಿಮ್ಮನ್ನು ಈ ಸ್ಟುಡಿಯೋಕ್ಕೆ ಇನ್ನೊಬ್ಬ ಅದ್ಭುತ ಸಾಧಕಿಯಾಗಿ ಕಾರ್ಯಕ್ರಮದ ಒಂದು ಹಾಡುಗಾರ್ತಿಯಾಗಿ ನಾವು ನಿಮ್ಮನ್ನು ನೋಡಬೇಕು ಅನ್ನೋಂಥ ಆಸೆ ಇದೆ ನಮಗೆ. ಹಾಡಬೇಕು, ಇನ್ನಷ್ಟು ಹಾಡುಗಳನ್ನು ಹಾಡಬೇಕು ನೀನು. ಆ ಮೂಲಕ ಅದ್ಭುತವಾದಂಥ ಸಾಧನೆ ಮಾಡಬೇಕು. ನಮ್ಮನ್ನು ಪ್ರಥಮವಾಗಿ ಕಳುಹಿಸಿದವರು ಏನೊಂದು ಕನಸನ್ನು ಕಟ್ಕೊಂಡಿರ್ತಾರೆ. ನಿನ್ನನ್ನೊಂದು ಈ ಒಂದು ಸಿಂಗರ್ ನೀನು ಈ ಥರ ಆಗಬೇಕು ಅಂತ ಒಂದಷ್ಟು ಕನಸುಗಳನ್ನು ಕಟ್ಟಿಕೊಂಡು ನಿನ್ನನ್ನು ಬೆಳೆಸಿರ್ತಾರೆ. ಅವರ ಕನಸುಗಳು ನನಸಾಗಬೇಕು ಅನ್ನೋದೇ ನಮ್ಮ ಆಶಯ.
ಅದೇ ಮುಖ್ಯವಾಗಿ ಬೇಕಾದ್ದೇನೆಂದರೆ ಎಲ್ಲ ಒಳ್ಳೆಯ ಕಮೆಂಟ್ಗಳು ಪಾಸಿಟಿವ್ ಆರ್ ನೆಗೆಟಿವ್, ಒಳ್ಳೆಯದು ಕೆಟ್ಟದ್ದು ಅದು ಯಾವುದೇ ಇದ್ದರೂ ಕೂಡ ನಮ್ಮ ಸಾಧನೆಗೆ ಯಾವತ್ತೂ ಅಡ್ಡಿ ಆಗಬಾರ್ದು. ಅದೇನಂದರೆ ಗೊತ್ತಾ ನಿಮಗೆ, ಸುಮ್ಮನೆ ಹೇಳ್ತಾ ಇರ್ತಾರೆ ಓಕೆ ಥ್ಯಾಂಕ್ ಯು ಮುಗೀತಲ್ಲಿ. ಬಟ್ ಕೆಲವು ಏನಾಗುತ್ತೆ ಅಂದರೆ ನಮಗೆ ಬೇಜಾರಾಗೋದು ಸೋಷಿಯಲ್ ಮೀಡ್ಯಾದಲ್ಲಿ, ಕೆಲವರು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಅದೇ ತುಂಬ ಬೇಜಾರಾಗುತ್ತೆ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಳೆ ಕಣ್ಣು ಬೇತಮ್ಮ ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಳೆ ಕಣ್ಣು ಬೇತಮ್ಮ ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ. ಬದುಕು ಒಂದು ರೈಲಣ್ಣ, ವಿಧಿಯದ ರಾಜಮಾನ, ಅವನು ಹೋಗುವಂದ ಕಡೆಗೆ ಹೋಗಬೇಕಣ್ಣ. ವಿರಹ ಅನ್ನೋ ವಿಷವನ್ನ ಕುಡಿಸುತ್ತಾನೆ ಬ್ರಹ್ಮಣ್ಣ, ಸತ್ಯವಾದ ಪ್ರೇಮಿಗಳಿಗೆ ಇದು ಬಹುಮಾನ. ನಮ್ಮ ಖಳನಾಯಕ ಮ್ಯಾಲೆ ಇರೋ ಮಾಲೀಕ, ಕಾಲ ಕಡು ಕೀಚಕ ಪ್ರೀತಿ ಕೊಲೆ ಪಾತಕ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಳೆ ಕಣ್ಣು ಬೇತಮ್ಮ ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ. ಹಣೆ ಬರಹಕ್ಕೆ ಹೊಣೆಯಾರು ಇಲ್ಲಿ ಬೊಂಬೆ ಎಲ್ಲಾರು, ಯಾವ ಮತ್ತು ಇರದಂತ ನೋವು ನೂರಾರು. ಇತಿಹಾಸ ಆದೋರು ಪ್ರೀತಿಯಲ್ಲಿ ಸೋತೋರು, ನಾವು ಚರಿತೆಯಾದರೆ ಸೇರಲಿ ಉಸಿರು. ನಮ್ಮ ಖಳನಾಯಕ ಮ್ಯಾಲೆ ಇರೋ ಮಾಲೀಕ, ಕಾಲ ಕಡು ಕೀಚಕ ಪ್ರೀತಿ ಕೊಲೆ ಪಾತಕ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಳೆ ಕಣ್ಣು ಬೇತಮ್ಮ ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ, 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 ನಮ್ಮ ಪ್ರೀತಿ ಮ್ಯಾಲೆ.
ಸತ್ಯ ಕರಿಯಜ್ಜ. ತುಳುವ ನಾಡ ಧರ್ಮ ತೊಡರ ದೈವ ಕೊರಗಜ್ಜ. ಪಂಚವರ್ಣದ ಮಣ್ಣ ಕಣ್ಣ ಸತ್ಯ ಕರಿಯಜ್ಜ. ಕೊರಗತನಿಯ ಕೊರಗತನಿಯ ಬಾನದೇವಿರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ. ಬಾನದೇವಿರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ. ಏಳು ಕೊಪ್ಪ ಕಳತ ಬತ್ತದ ಕಾಣಿಕ ಮೆರೆಯ. ಪತ್ತಿದಂತೆನ ನೆಲಕ ಊರುದು ಕಪಟನು ಗೆರಿಯ. ಪತ್ತ ಎಸಲ ಪುರ್ಪ ಪತ್ತದ ಸುಗಿ ಪೊಡು ನಿನನ. ಪತ್ತ ಎಸಲ ಪುರ್ಪ ಪತ್ತದ ಸುಗಿ ಪೊಡು ನಿನನ. ಎನ್ನ ಉಸುಳುಡು ನಿನ್ನ ಪಾರ್ದನ ಧ್ವನಿ ಪೊಡು ನಿಜನೇ. ಕೊರಗತನಿಯ ಕೊರಗತನಿಯ ಬಾನದೇವಿರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ. ಬಾನದೇವಿರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ. ಕಪ್ಪು ರಂಗಡ ಮುಗುರು ತೆಲಿಕೆಡು ನಲಿಪುನ ಪೊರ್ಲು. ಬೀಡ ಚಕ್ಕುಲಿಯ ಸೆರಗಿಲು ಕಾಪು ನಾನಿರಲು. ಕಡೆ ಕನ್ನಡ ಕೊಡಿ ದುಃಖ ದಿಪ್ಪು ನಗ ಬರುವ. ಕಡೆ ಕನ್ನಡ ಕೊಡಿ ದುಃಖ ದಿಪ್ಪು ನಗ ಬರುವ. ಪಂಡಿನಾಲೆ ದುಂಡಿದ ನಗ ಉತ್ತರ ಕೊರುವ. ಕೊರಗತನಿಯ ಕೊರಗತನಿಯ ಬಾನದೇವಿರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ. ಬಾನದೇವಿರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ. ತುಳುವ ನಾಡ ಧರ್ಮ ತೊಡರ ದೈವ ಕೊರಗಜ್ಜ. ಪಂಚವರ್ಣದ ಮಣ್ಣ ಕಣ್ಣ ಸತ್ಯ ಕರಿಯಜ್ಜ. ತುಳುವ ನಾಡ ಧರ್ಮ ತೊಡರ ದೈವ ಕೊರಗಜ್ಜ. ಪಂಚವರ್ಣದ ಮಣ್ಣ ಕಣ್ಣ ಸತ್ಯ ಕರಿಯಜ್ಜ. ಕೊರಗತನಿಯ ಕೊರಗತನಿಯ ಬಾನದೇವಿರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ. ಬಾನದೇವಿರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ. ನಿನ್ನಿಂದಲೇ ನಿನ್ನ
ಕುಣಿದಾಡಿದೆ. ಈರುಳಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನೋ, ಬೇಕಂತಲೇ ಮಾಡೇನೋ ಮೋಡಿ ಇನ್ನೆಲ್ಲೂ ನೋಡುವ ಪರೇನೋ. ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆಯಾ, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಹೂದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸೊಂಪಾದ ಚೆಲುವಿನ ಗುಣಗಾನ, ಕೀದಿಗೆ ಗರಿಯಂತ ನಿನ್ನ ನೋಟ ನನಗೇನು ಆದಂತ ಅನುಮಾನ. ಕಣ್ಣಿಂದಲೇ ಸದ್ದಿಲ್ಲದೆ ಮುದ್ದಾದ ಕರೆ ಬಂದಿದೆಯಾ, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲಿ ನೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲೇ ಹಾಳಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಒಳ್ಳೊಳ್ಳೆ ಪ್ರತಿಭಾನ್ವಿತರಿದ್ದಾರೆ. ಒಂದು ಟೈಮಲ್ಲಿ ಅವರಿಗೆ ಒಳ್ಳೆ ಕಮೆಂಟ್ ಸಿಕ್ಕಿತ್ತು ಅಂದ ತಕ್ಷಣ ಅದು ನಿಲ್ಲುತ್ತೆ. ಹಾಗಾಗದಿರಲಿ, ಇನ್ನಷ್ಟು ಸಾಧನೆಗಳನ್ನು ಮಾಡುವಂತಾಗಲಿ. ಆ ಪುಣ್ಯಕ್ಷೇತ್ರ ಧರ್ಮಸ್ಥಳ ಮತ್ತು ಕಾವಂದರು, ಹಾಗೆ ಎಲ್ಲ ನಿನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರ ಒಂದು ಪ್ರೋತ್ಸಾಹ ನಿನಗೆ ಸದಾ ಇರುತ್ತದೆ. ಈ ಕಾರ್ಯಕ್ರಮದ ಎಷ್ಟೊತ್ತು ಬಂದಿದೆಯಾ, ಮಧ್ಯ ಮಧ್ಯದಲ್ಲಿ ನೀನು ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಇದ್ವಿ, ನಮಗೂ ಖುಷಿಯಾಯಿತು. ಅದಕ್ಕಾಗಿ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಿನಗೆ ಅಭಿನಂದನೆಗಳನ್ನು, ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ನಿನಗೆ ವಿಶೇಷವಾದಂಥ ಅಭಿನಂದನೆಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಧರ್ಮಸ್ಥಳದಿಂದ ಬಂದಿರುವಂತಹ ಪ್ರಸೀದಾ ಪೀರಾವ್ ಎಳವೆಯಲ್ಲೇ ಅದ್ಭುತವಾದಂತಹ ಸಾಧನೆಯನ್ನು ಮಾಡುವಂತಹ ಸಂಪೂರ್ಣವಾದಂತಹ ವಿಶ್ವಾಸವನ್ನು ತೋರ್ತಾ ಇದ್ದಾಳೆ. ಜೊತೆಗೆ ಭರತನಾಟ್ಯ, ಸಂಗೀತ, ವಯಲಿನ್ ಎಲ್ಲ ತನ್ನಿಂದ ಆಗುವಂಥ ಕ್ಷೇತ್ರಗಳಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡ್ತಾ ಇದ್ದಾಳೆ. ಅವಳ ಸಾಧನೆ ಹೀಗೆ ಮುಂದುವರಿತಾ ಇರಲಿ. ಜೊತೆಗೆ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಕೀರ್ತಿ ತರುವಂತಹ ಸಾಧನೆ ಅವಳು ಮಾಡಲಿ ಅನ್ನುವಂಥ ಆಶಯ ನಮ್ಮದು. ಇದು ಉಡುಪಿಯ ಸುಭಾಷ್ ನಗರದ ಮಹಿಮಾ ಕೋಕೋನಟ್ ಆಯಿಲ್ ಅರ್ಪಿಸುವಂತಹ ಸ್ಪಂದನ ವಾಹಿನಿ ಪ್ರಸ್ತುತಿಯ ಗಾಯನ ದೇವರು SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಲ್ಲಿ ನಡೆಯುತ್ತಿರುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇನ್ನೊಬ್ಬ ಮಹಾನ್ ಸಾಧಕ ಗಾಯಕರ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು